ಮಿಸ್ ಇಂಡಿಯಾದ ವಜ್ರ ಕಿರೀಟಧಾರಿಣಿಯಾಗಿ ಮೊದಲ ಬಾರಿಗೆ ತವರೂರಿಗೆ ಆಗಮಿಸಿದ ಸಿನಿ ಶೆಟ್ಟಿಯವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ. ಉಡುಪಿ ಜಿಲ್ಲೆಯ ಬೆಳ್ಳಂಪಳ್ಳಿ ಮೂಲದವರಾದ ಅವರಿಗೆ ನಗರದ ಅಮ್ಮಣ್ಣಿ ರಮಣ್ಣ ಶೆಟ್ಟಿ ಸಭಾಂಗಣದಲ್ಲಿ ಬಂಟರ ಸಂಘದಿಂದ ಸನ್ಮಾನ ನಡೆಯಿತು. ಅದಕ್ಕೂ ಮುನ್ನ ನಗರದ ಜೋಡುಕಟ್ಟೆಯಲ್ಲಿ ಭವ್ಯ ಸ್ವಾಗತವನ್ನು ನೀಡಿ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಸಿನಿ ಶೆಟ್ಟಿಯವರನ್ನ ಸಭಾಂಗಣದವರೆಗೆ ಕರೆತರಲಾಯಿತು. ಈ ವೇಳೆ ಮಿಸ್ ಇಂಡಿಯಾ ಸಿನಿ ಶೆಟ್ಟಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬಂತು. ಇಲ್ಲಿನ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಸಿನಿ ಶೆಟ್ಟಿಯವರು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಅಜ್ಜಿಯನ್ನ ಬಿಗಿದಪ್ಪಿ ಭಾವುಕರಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುದ್ದು ಮುಖದ ಚೆಲುವೆ ಅಜ್ಜಿ ನನಗೆ ಸದಾ ಬೆಂಬಲವಾಗಿದ್ರು. ಅವರು ಸದಾ ನನ್ನ ಜೊತೆಗೆ ಇರುವುದಕ್ಕೆ ಯಾವಾಗಲೂ ಹೆಮ್ಮೆ ಪಡ್ತೇನೆ. ಎಲ್ಲರೂ ನನ್ನನ್ನು ಗುರುತಿಸ್ತಾ ಇರುವುದಕ್ಕೆ ತುಂಬ ಖುಷಿಯಾಗಿದೆ. ಎಲ್ಲರ ಆಶೀರ್ವಾದದಿಂದ ನಾನು ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಅನೇಕ ಸಾಮಾಜಿಕ ಕಾರ್ಯವನ್ನು ಮಾಡುವ ಉತ್ಸಾಹವಿದೆ ಎಂದು ತಮ್ಮ ಅನಿಸಿಕೆಯನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡರು. Ever since I've been a kid, I think my grandmother has been my biggest support. Wherever I go, however I dress up, I think she's been the one hype woman that I've had in my entire life. I'm really grateful that she's been with me and really proud of the fact that she is proud of me. ಈಗೇನ ದೊಡ್ಡ ಕಿನ್ನೆಡ್ದಿಂಚಿ ಇಪ್ಪನದ ಏನನ್ ಇಂಚ ಮಸ್ತ್ ಮೋಟಿವೇಟ್ ಮಲ್ದರ್ ಓಲ್ಲ ಪೋಂಡ ಏನನ್ ಸುರುಟ್ ಪನ್ಪಿನ್ಗೆ ಈ ಪೂರವೇಡ್ ದಡ್ಡೆ ಸ್ಟ್ಯಾಂಡ್ ಔಟ್ ಮಲ್ತೊಂದಿಲ್ಲ. तो मी अवे मूल बतारे मूल उंत निंचा पूरा गुल्ला तोजोंदिಲ್ಲ ರೈಟ್. अरे बारी खुशी अವು ಯಾನ್ ಮಸ್ತ್ ಹ್ಯಾಪಿ ಉಲ್ಲ ನೆಟ್ ಪೂರಾ ಊರು ಬೈದಿತ್ತು ನಂಜಿ ವೆಲ್ಕಮ್ ಮಲ್ಪೆರೆ ಆಗಲ್ಲ ಪೂರಾ ಆಶೀರ್ವಾದ ಇತ್ತಂಡ ಐಟ ಹಿಂಗ್ ಬಾರಿ ಖುಷಿ ಆತಂಡ ಈಗೆಲ್ಲ ಪೂರಾ ಪ್ರೀತಿ ಬಗ ಸಪೋರ್ಟ್ ತುದ್ ಈತ್ ಖುಷಿ ಆತಂಡ ಇಂಕ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇತ್ತ ಮಿಸ್ ವರ್ಲ್ಡ್ ಗೆ ಯಾನ್ ಎಂಚಲ ರಡ್ಮುಜಿ ಒಂದು ಸೋಷಿಯಲ್ ಕಾಸಸ್ ಕೆಲಸ ಮಲ್ತೊಂದಿಲ್ಲ ರೋಟ್ರಾ ಕ್ಲಬ್ ಎಂಕಲ್ನ ಪಾತ್ರ ಪೂರ ಉಂಡು. ಇತ್ತ ಬ್ಯೂಟಿ ವಿತ್ ದ ಪರ್ಪಸ್ ಮಿಸ್ ವರ್ಲ್ಡ್ ಪೋಂದಿಲ್ಲ ಅಂತ ಅವು ಇತ್ತ ಚಾಲು ಉಂಡು ಐಕೆ ಎಂಕ್ ದಾರ ಪಾತ್ರ ಆಪುಜಿ ಮಾತ್ರ ಮಿಸ್ ಇಂಡಿಯಾದ ಪೇಜ್ ಒಂಜಿ ಆಫಿಷಿಯಲ್ ಅನೌನ್ಸ್ಮೆಂಟ್ ಬರು ಚೂರ್ ದಿನ ಬೊಕ್ಕ ಅದೇ ಪೂರ ಒಂಜಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್